ಅಕ್ರಮವಾದ ಪೊಯ್ಯೆ ಸಾಗುವಂದಿತ್ತಿನ ಜಾಗೆಗೆ ವರದಿಗಾದ ಪೋದಿತ್ತಿನ ವಾರ್ತಾಮಾಣಿಗೆ ಪೊಯ್ಯೆ ದಂದದಕ್ಲು ಪೆಟ್ಟುಪಾಡಿನ ಸಂಗತಿ ಕಡಬ ಕೈತಲ್ದ ಕೋಡಿಂಬಾಳಡ್ ನಡೆತದಂಡು. ಕಡಬ ಕೈತಲ್ದ ಕೋಡಿಂಬಾಳದ ಕೋರಿಯರ್ ಪನ್ಪನ ಜಾಗೆಡ್ ಕುಮಾರಧಾರ ಸುದೆರ್ದು ಪೊಯ್ಯದೆತ್ತದ ಸಾಗವಂದಿತ್ತನಡೆ ವರದಿಗಾದ ಖಾಸಗಿ ಕೇಬಲ್ ಟಿವಿ ವರದಿಗಾರೆ ಗಣೇಶ್ ಪೋದಿತ್ತೆರ. ಈ ಪುರ್ತುಡು ಪೊಯ್ಯದಂದೆ ಬೇರದಕ್ಲು ಗಣೇಶಿಗೆ ಪೆಟ್ಟು ಪಾಡ್ದೆರ. ಕೋರಿಯರ್ ಪನ್ಪನ ಜಾಗೆಡ್ ಕುಮಾರಧಾರ ಸುದೆಕ್ ಲಾರಿಲಿನ ಜಪಡಾದ ಜೆಸಿಬಿಡ್ ಪೊಯ್ಯದೆತ್ತದ ಅಕ್ರಮವಾದ ಪೊಯ್ಯದೆಪ್ಪನೇನು ಪ್ರಶ್ನೆ ಮಲ್ತಿನ ವಾರ್ತಾಮಾಣಿಗೆ ಪೆಟ್ಟು ಪಾಡ್ದೆರ. ಈ ಜಾಗೆಡ್ ದೆತ್ತಿನ ಪೊಯ್ಯನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನೋಡು ನಡಪನ ಅಭಿವೃದ್ಧಿ ಕೆಲಸಲಿಗೆ ಮಾತ್ರ ಗಲಸುಡೊಂದು ಶರ್ತ ಇತ್ತನಲ ಪೊಯ್ಯದೆಪ್ಪನಕ್ಲು ಬೇತೆ ಕಡೆಗೆ ಅಕ್ರಮ ಸಾಗವನ ಗುಮನಗು ಬತ್ತಿ ನಡೆದವರ ವರದಿಗಾರೆ ವರದಿಗೆ ಪೊಯ್ಯನ ಪೊರ್ತುಡು ಈ ಅನ್ಯಾಯ ನಡೆತದಂಡ. ಪೆಟ್ಟಾಯಿನ ವರದಿಗಾರೆ ಗಣೇಶ್ ಪುತ್ತೂರು ಖಾಸಗಿ ಆಸ್ಪತ್ರೆಗೆ ಸೇರ್ದಿತ್ತದ ಕಡಬ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೆರ. ಎರಡು ಜನ ಹೋಗ್ಬಿಟ್ಟು ಕಡಬ ತಾಲೂಕಿನ ಕೋಡಿಮರದ ಕೋಡಿಯರ ಮನೆ ಅಕ್ರಮ ವಲಯಕ್ಕೆ ಅನ್ನೋದು ಸುದ್ದಿ ಬಂತು. ಈ ಸುದ್ದಿ ಬಂದಾಗ ನಾನು 2-3 ದಿವಸದಿಂದ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಮೊನ್ನೆ ಅದೊಂದು ಕನ್ಫರ್ಮ್ ಆಯಿತು. ಸೊ ಅದಕ್ಕೋಸ್ಕರ ನಾವು ವಿಷುವಲ್ ತೆಗಿಲಿಕ್ಕಂತ ನಾವು ಹೋದಲ್ಲಿ ನ್ಯೂಸ್ ರಿಪೋರ್ಟ್ ಮಾಡೋದಕ್ಕಂತೇಳಿ ಹೋದಾಗ ಅಲ್ಲಿ ಏನಾದ್ರು ಗಣೇಶ ಅಜಯ್ ಎಂಬುವರೆಲ್ಲ ಆಮೇಲೆ ಹಲ್ಲೆ ಮಾಡಿದ್ದಾರೆ. ಅವ್ರ ಪರಿಚಯದವರಿಗೆ ಅಂದರೆ ಮುಂಚೆ ಅವ್ರ ಬಗ್ಗೆ ಅದೊಂದು ರಿಪೋರ್ಟ್ ಮಾಡಿದೆ. ಅವ್ರು ತೆಗಿತಿರೋ ಮರಳು ತೆಗೆದ ಜಾಗದ ಬಗ್ಗೆ ಅದಕ್ಕೆ ನಿಂತಿದೆ. ಸೊ ಅದು ಪೂರ್ವ ದಿವಸ ಏನೋ ಗೊತ್ತಿಲ್ಲ. ನಾನಲ್ಲಿ ರಿಪೋರ್ಟ್ ಮಾಡಲಿಕ್ಕೆ ಹೋದಾಗ ನನ್ನ ಮೇಲೆ ಫುಲ್ ಹೊಡೆದು ಬಿಟ್ಟಿದ್ದಾರೆ. ನಮ್ಮ ಕ್ಯಾಮರಾವನ್ನೆಲ್ಲ ಕಂಪ್ಲೀಟ್ ಹುಡಿ ಮಾಡಿದ್ದಾರೆ. ಹಿಡನ್ ಕ್ಯಾಮರಾ, ಮೊಬೈಲು, ಮತ್ತೊಂದು ಚಿನ್ನದ ಇದಿತ್ತು, ಸರ ಎಲ್ಲ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಕಿತ್ತು ಬಿಸಾಡಿದ್ದಾರೆ. ಅವರೆಲ್ಲ ತಗೊಂಡೋಗಿದ್ದಾರೆ. ಕ್ಯಾಮರಾನೆಲ್ಲ ಕಂಪ್ಲೀಟ್ ಹುಡಿ ಮಾಡಿದ್ದಾರೆ. ಮೆಮೊರಿ ಕಾರ್ಡಲ್ಲಿದ್ದ ವೀಡಿಯೋಸ್ ಎಲ್ಲ ಕೆಲವು ಡಿಲೀಟ್ ಮಾಡಿದ್ದಾರೆ. ನಾವು ವೀಡಿಯೋ ಶೂಟ್ ಮಾಡಿದ್ದನ್ನು